ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರುಗಳು, ಉಪಾಧ್ಯಕ್ಷರು, PDO ಸರ್ ಹಾಗೆ ಎಲ್ಲರೂ ಸೇರಿಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಹಾರವನ್ನು ಹಾಕುವುದರೊಂದಿಗೆ ಗೌರವಿಸ್ತಾ ಇದ್ದಾರೆ. ಸದಸ್ಯರು ಈಗ ಬಂದು ಹಾರ ಹಾಕ್ತಾ ಇದ್ದಾರೆ. ತಿರುಗಿ ನಿಲ್ಲೋಣ, ಒಂದು ಫೋಟೋ ತೆಕ್ಕೊಳ್ಳಿ. ವಸಂತಣ್ಣ ಒಳ್ಳೆ ಅಣ್ಣ ಪಡ್ತೀವಿ. GPS ಕೃಷ್ಣ ಸರ್ ಇಲ್ಲಿದ್ದಾರೆ. ಸರ್ ಬನ್ನಿ. ಹಾಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿದ್ರೆ, ವೈದ್ಯಾಧಿಕಾರಿಗಳಿದ್ರೆ ಬನ್ನಿದೆ ಸೇರ್ಕೊಳ್ಳಿ. CDP ಇದ್ದರೆ ಬನ್ನಿ. ಶಾಲೆಯ HM ಬನ್ನಿ, HM ಇದ್ದರೆ ಬನ್ನಿ. ಇಲ್ಲದ್ರೆ HM ಪರವಾಗಿ ಯಾರ ಟೀಚರ್ಸ್ ಇದ್ದು ಸ್ವಲ್ಪ ಜಾಯ್ನ್ ಹಾಕ್ಕೊಳ್ಳಿ. ಬೇಗ ಬನ್ನಿ. ಎಲ್ಲರೂ ಸೇರಿದಾಗ ಎಲ್ಲರಿಗೂ ನಾವು ಸಮಾನತೆಯಿಂದಿದ್ದಾಗ ಆಗ್ತದೆ. ಒಬ್ಬೊಬ್ಬರೇ ಬಂದು ಚಿಂತನೆ ಮಾಡಲಿಕ್ಕಿಲ್ಲ, ಎಲ್ಲರೂ ಚಿಂತನೆ ಮಾಡುವಂಥ ದಿನ. GPS ವಿಡಿಯೋಸ್ ಆಗಲಿ, ನಮ್ಮ ಸಮಾಜ ಕಲ್ಯಾಣ ಕೃಷ್ಣ ಸರ್ ಅವರು ನಮ್ಮ ಸಂವಿಧಾನ ಪೀಠಿಕೆಯನ್ನು ಎಲ್ಲರಿಗೂ ಕೊಡಬೇಕಾಗಿ ವಿನಂತಿ ಮಾಡ್ತಿದ್ದೀವಿ. ಹಾಗೆ ಅದನ್ನೀಗ ಓದಲಿಕ್ಕಿದೆ. ಮಕ್ಕಳೆಲ್ಲ ಎದ್ದು ನಿಂತು, ನಾವು ನಿಂತು ಮೊನ್ನೆಯಾಗಿ ಪ್ರತಿಜ್ಞೆ ಮಾಡಿದ್ರಲ್ಲ 25 ತಾರೀಕಿಗೆ, ಯಾವುದಲ್ಲ? ಹೌದು. ಹಾಗಾದ ಕಣ್ಣು ನೀವೆಲ್ಲ ಎದ್ದು ನಿಲ್ಲೇಬೇಕು ಬೇಗನೆ ಅಲ್ವಾ? ರೆಡಿ ಇದ್ದೀರಲ್ಲ? ಸರಿ ಸರ್. ಓಕೆ, ಎಲ್ಲರೂ ನಿಮ್ಮ ಬಲಗೈಯನ್ನು ಮುಂದೆ ಚಾಚಬೇಕು. ಬಲಗೈ ಮುಂದೆ ಚಾಚಿ ನಾನು ಹೇಳಿದ ಹಾಗೆ ಹೇಳಬೇಕು. ಎಡಗೈಯಲ್ಲಿ ಇಟ್ಕೊಳ್ಳಿ, ಬಲಗೈಯನ್ನು ಮುಂದೆ ಚಾಚಿಕೊಳ್ಳಿ. ಒಬ್ಬರ ಭುಜದ ಮೇಲೆ ಕೈ ಇಡಬೇಡಿ. ಆದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಳ್ಳಿ. ನಾನು ಹೇಳಿದಾಗ ಹೇಳಿ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು
ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವದ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಬೋಲೋ ಭಾರತ್ ಮಾತಾ ಕಿ. ನಮ್ಮ ಆರ್ಯಾಪ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಂಟ್ಯಾರು ಶಾಲೆ, ಸಂಪೆ ಶಾಲೆ, ಕುಂಜೂರು ಪಂಜೆ ಶಾಲೆ, ಇಡಬೆಟ್ಟು ಶಾಲೆ ಮತ್ತು ಕುಂಜೂರು ಪಂಜೆ ಶಾಲೆಯ ಶಾಲಾ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಹತ್ತಿರದ ನಮ್ಮ ಅತ್ಯಂತ ಪ್ರತಿಷ್ಠೆಯ ಕಾಲೇಜು ಅಕ್ಷಯ ಕಾಲೇಜಿನ ಪ್ರಾಧ್ಯಾಪಕ ತಂಡ ಮತ್ತು NSS ಶಿಬಿರ ಯೋಜನಾಧಿಕಾರಿ ಮತ್ತು ಅವರ ಎಲ್ಲ ಶಿಬಿರಾರ್ಥಿಗಳನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮ ಆಗಿಸುವ ಗ್ರಾಮಸ್ಥ ಬಂಧುಗಳು, ಹಾಗೆಯೇ ನಮ್ಮ CRP ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ವಿವಿಧ ಶಾಲೆಯ ಪೋಷಕರು ಮತ್ತು ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾಗಮಿಸಿ ಅವರು ಕೂಡ ಅತ್ಯಂತ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆ ರಥದೊಂದಿಗೆ ಆಗಮಿಸಿರುವ ಸಮಾಜ ಇಲಾಖೆಯ ಅಧಿಕಾರಿಗಳನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ರಥದ ಒಂದಿಗೆ ಆಗಮಿಸಿರುವ ಬೀದಿ ನಾಟಕ ತಂಡದ ಎಲ್ಲ ಸದಸ್ಯರು ಕೂಡ ಆರ್ಯಾಪ್ ಗ್ರಾಮ ಪಂಚಾಯತ್ ಪರವಾಗಿ ಅತ್ಯಂತ ಪ್ರೀತಿಯನ್ನು ಸ್ವಾಗತಿಸ್ತಾ, ಈ ಸಭೆಯಲ್ಲಿ ಉಪಸ್ಥಿಸಿರುವ ನನ್ನ ಪ್ರೀತಿಯ ಗ್ರಾಮಸ್ಥ ಬಂಧುಗಳನ್ನು ಕೂಡ ಸ್ವಾಗತಿಸ್ತಾ, ನನ್ನ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಸ್ವಾಗತಿಸ್ತಾ ಬೀದಿ ನಾಟಕವನ್ನು ಆರಂಭಿಸಬೇಕು ಅಂತ ಕೋರಿಕೊಳ್ತೇನೆ. ಬನ್ನಿ, ತಾವೆಲ್ಲ ಎದುರು ಬನ್ನಿ ಸರ್. ಯಾಕೆ ಪೂಜ್ಯನೀಯರು ಅಂತ ಹೇಳ್ತೀವಿ ಎಂಬಂತ ಚಿಂತನೆ ಇರಬೇಕು. ಯಾಕೆಂತ ಹೇಳಿದ್ರೆ 75 ವರ್ಷಗಳ ಹಿಂದೆ ಅವರ ಚಿಂತನೆಯ ಕನಸು ಹೇಗಾಗಬೇಕು, ನಮ್ಮ ಜೀವನ ಭಾರತದಲ್ಲಿ ಎಲ್ಲರೂ ಸ್ವತಂತ್ರವಾಗಿ ಹೇಗಿರಬೇಕು, ಸ್ವತಂತ್ರ ಭಾರತದಲ್ಲಿ ನಾವು ಏನನ್ನು ಸಿಗಲಿಕ್ಕೆ ಸಾಧ್ಯ ಆಗ್ತದೆ, ಸಮಾನತೆ ಹೇಗೆ ಬರ್ತದೆ, ಆಹಾರ ಭದ್ರತೆ ಇರ್ಬೋದು, ಆರ್ಥಿಕ ಸಮಾನತೆ ಇರ್ಬೋದು, ಸಾಮಾಜಿಕ ಸಮಾನತೆ ಇರ್ಬೋದು, ರಾಜಕೀಯ ಜೀವನ ಇರ್ಬೋದು, ಪ್ರತಿಯೊಂದರಲ್ಲಿ ಹೇಗೆ ಇರಬೇಕೆಂಬಂಥ ಕಲ್ಪನೆಯಿಂದ 75 ವರ್ಷಗಳ ಹಿಂದೆ ನಡೆದಂಥ ಚಿಂತನೆ. ಹಾಗಿದ್ರೆ ಇದೆಲ್ಲ ನಡಿಬೇಕು ಅಂತಿದ್ರೆ ನಾವೆಲ್ಲರೂ ಒಂದಾಗಿರ್ಬೇಕು. ಹೇಗೆ ಇರಬೇಕು ಒಂದಾಗಿ ಅಂತ ಹೇಳಿದ್ರೆ ಏಕ ಮನಸ್ಸಿನಲ್ಲಿ. ಬಣ್ಣಗಳು ಹಲವಿರಬಹುದು, ಚಿತ್ತಗಳು ಒಂದಿರಬೇಕು. ಬಣ್ಣಗಳು ಅಂಗಿ ಬಣ್ಣ ಬೇರೆ ಬೇರೆ ಉಂಟಲ್ಲ ಹೌದು. ಡ್ಯಾನ್ಸ್ ಮಾಡ್ಲಿಕ್ಕುಂಟ ನಿಮಗೆ ಮಕ್ಕಳಿಗೆ ಆಯ್ತಾ? ನೋಡಿ, ಒಬ್ರು ಡ್ಯಾನ್ಸ್ ಮಾಡಿದ್ರು, ಒಬ್ರು ಸ್ಪರ್ಧೆಯಲ್ಲಿ ಕಿಸ್ಸಿಗೆ ಆನ್ಸರ್ ಕೊಟ್ರಲ್ವಾ. ಹಾಗಾದ್ರೆ ಬೇರೆ ಬೇರೆ ಸ್ಪರ್ಧೆಗಳಿರ್ಬೋದು, ಬೇರೆ ಬೇರೆ ಜನ ಭಾಗವಹಿಸಿರ್ಬೋದು, ಆದ್ರೆ ಒಟ್ಟಿನಲ್ಲಿ ನಮ್ಮ ಮನಸ್ಸಿನಲ್ಲಿ ಏನಿದೆ? ಸಂವಿಧಾನ ಜಾಗೃತಿ ಜಾಥಾದಲ್ಲಿ ನಾವು ಸೇರಿಕೊಂಡಿದ್ದೇವೆ, ಭಾಗವಹಿಸಿದ್ದೇವೆ, ತಿಳ್ಕೊಂಡಿದ್ದೇವೆ ಅಂತ ಭಾವನೆ ಬೇಕು, ಹೌದಲ್ವಾ? ಅದೇ ರೀತಿ ಸಮಾನತೆ ಬೇಕು, ಏಕತೆ ಬೇಕು, ಅಸ್ಪೃಶ್ಯತೆ ದೂರ ಆಗಬೇಕು. ಅಸ್ಪೃಶ್ಯತೆ ದೂರ ಆಗಬೇಕು ಅಂತ ಹೇಳಿದ್ರೆ ಹೇಗಾಗಬೇಕು? ಆ ಚಿತ್ರ ಏನಮ್ಮ, ಏನೋ ಅಸ್ಪೃಶ್ಯತೆ ದೂರ ಆಗ್ಬೇಕು ಅಂದ್ರಲ್ಲ, ಅದಕ್ಕೆ ಬಂದ. ಅಯ್ಯ, ಅಸ್ಪೃಶ್ಯತೆ ದೂರ ಆಗ್ಬೇಕಲ್ಲ. ನಾನು ಹೇಳಿದ ಕೊಳ್ಳೆ ನಿನ್ಗೇನು ತೊಂದರೆ ಆಯ್ತು? ನೋಡಮ್ಮ, ನಾವೀಗ ದೂರ ಆಗೋದು ಬೇಡ ಅಂತ ಹೇಳಿದ್ನ. ನಮಗ ಅದೇ ಪ್ರಾಬ್ಲಮ್, ನಾವು ರೈತರೇ, ಅದಕ್ಕೆ. ಅಲ್ಲಮ್ಮ, ನೀವು ರೈತರು ಹೈನುಗಾರಿಕೆ ಮಾಡಿ, ನೀನ್ ರೈತರು ಹೇಳೋ ನೆನಪಾಯ್ತು. ನೀನು ಹಾಲಮಲ್ಲ, ಹೌದೌದು, ಊರಿಗೆ ಹಾಲು ಕೊಡ್ತಿದ್ದಿ. ಹೌದು, ಇವ್ರಿಗೆಲ್ಲ ನಾವೇ ಹಾಲಪ್ಪನ ಹೆಂಡತಿ. ಹೌದು. ನೀನ್ ಗೊತ್ತಿಲ್ಲದೇನಮ್ಮ, ನೀನ್ ನೋಡಕ್ ಹೌದಲ್ಲ ಅಂತ. ಯಾಕೆಂದ್ರೆ ನೀನ್ ರೈತರು ಹೇಳುವಾಗ ನನಗೆ ಹೈನುಗಾರಿಕೆ ಹೇಳುದು ರೈತರೊಟ್ಟಿಗೆ ಒಟ್ಟು ಜೀವನ ಇವಳದು. ಹೇಗೆ, ಚೆನ್ನಾಗಿದ್ದೀರಾ? ಏನ್ ಚೆನ್ನಾಗಿರೋದು ಸ್ವಾಮಿ, ನಾವು 200 ಮನೆಗೆ ಹಾಲು ಕೊಡ್ತಿದ್ದೆ ಅಂತ ಹೇಳ್ತಿದ್ದೆ, ಈಗ ಏನ್ ಚೆನ್ನಾಗಿದ್ದೀರಿ. ಏನ್ ಮನುಷ್ಯರಿ ನೀವಲ್ಲ? 200 ಮನೆಗೆ ನಾನೇ ಹಾಲು ಕೊಡ್ತಿದ್ದೆ, ಆ ಹಾಲನ್ನ ಈಗ ಯಾರು ತಗೊಳ್ತಾನೆ ಇಲ್ವಲ್ಲ. ಏನು ಹಾಲಿಗೆ ವಿಷ ಹಾಕಿ ಕೊಡ್ತಾ ಇದೀಯಾ? ಇಲ್ಲ ಸ್ವಾಮಿ, ಅಸ್ಪೃಶ್ಯತೆ ಹಾಲು ಅಂತೇಳಿ ಇವಾಗ ಯಾರು ತಗೊಳ್ತಾ ಇಲ್ಲ. ನೀನು ಕೊಡುವಂತ ಹಾಲು ಅಸ್ಪೃಶ್ಯತೆ, ನೀನು ಅಸ್ಪೃಶ್ಯಳು ಹೀಗೆಂಬ ಮನೋಭಾವದಿಂದ ಸಮಾಜದಲ್ಲಿ ದೂರ ಇಟ್ಟಿದ್ದಾರೆ. ಹೌದು.
ನಿನಗೆ ನೆಲೆ ಇಲ್ಲ, ಜೀವನ ಮಾಡೋದು ಹೇಗೆ ಕಷ್ಟ ಆಗ್ತಾ ಇದೆ. ಕಷ್ಟ ಆಗ್ತಿದೆ, ಸಾಲ ಇದೆ, ಊಟಕ್ಕೆ ಇಲ್ಲ. ಚಿಂತೆ ಮಾಡಬೇಡ. ಹೌದು. ಹಾಲಿನ ಡೈರಿ ಉಂಟು ನಮ್ಗೆ, ನಿನ್ಗೆ ಗೊತ್ತಿದೆಯಾ? ಹಾ, ಕಡೆಗೆ ಇದೆ. ಆರ್ಯಪ್ನಲ್ಲಿ ಸಹ ಉಂಟು. ಹಾ. ಅಲ್ಲಿ ಹಾಲಿನ ಕೇಂದ್ರಕ್ಕೆ ಹೋಗಿ ಉಂಡತೆ ಅಕ್ಕ ಅಕ್ಕ ಆರೇ ಗೊತ್ತು, ನೀನು ಅವ್ರ ಹತ್ರ ಕೇಳಿ. ಹಾಗಾದ್ರೆ ಇಲ್ಲಿ ಕೊಡೋದು ಬೇಡ, ಅಲ್ಲೇ ಕೊಡ್ಲಾ? ಯಾರು ತಗೊಳ್ಳ ಇದ್ರೆ ನಿನಗೆ ಚಿಂತೆ ಯಾವ್ದೀಗ? ಹೌದು. ಹಾಲು ಯಾರು ತಗೊಳ್ತಾ ಇಲ್ಲ, ಅಸ್ಪೃಶ್ಯತೆ ಮಾಡ್ತಾ ಇದ್ದಾರೆ. ನನ್ನ ಜೀವನ ಹೇಗೆ, ಶೋಷಣೆಯಲ್ಲಿ ನಾನು ಬದುಕುವುದು ಹೇಗೆ ಎಂಬ ಚಿಂತೆ ನಿನಗೆ ಆಗ್ತಾ ಉಂಟಂದಿದ್ರೆ ಅದನ್ನೆಲ್ಲ ಮೀರಿ ನಿಂತದ್ದು ಸರ್ಕಾರ ಕೊಡ್ತಕ್ಕಂತ ಯಾವುದು ಹಾಲಿನ ಡೈರಿ. ಹಣ ಕೊಡ್ತಾರಲ್ಲ, ಧರ್ಮ ಕೊಡ್ಬೇಡ ಅತಿ ದಿಂಚಿದೆ ಬಾತಿ ನೀ ಪುಂಜು ಅಲ್ಲ ರೀ. ಹಾಲು ಕೊಡದೆ ಏನು, ಹಾಲು ಕೊಟ್ಟಾಗ ಹಣ ಕೊಡ್ಲೇಬೇಕು. ಧರ್ಮ ಕೊಡ್ತಾರ ನಿನಗೆ 5 ರೂಪಾಯಿ ಲೀಟ್ರಿಗೆ, ಯಾಕೆ ಚಿಂತೆ ಮಾಡ್ತಿ? ಲೀಟ್ರಿಗೆ 5 ರೂಪಾಯಿ ಅದೇ ಅಲ್ಲ. ಎಂತ ದೌರ್ಜನ್ಯ ನೋಡಿ, ಇವ್ರು ಶೋಷಣೆ ಮಾಡೋದಲ್ವಾ ಇವಾಗ ನನಗೆ? ಅಲ್ಲ, ನಾನ್ ಕೊಡುದು ಹಾಲಲ್ಲಿ 30 ರೂಪಾಯಿ ಲೀಟ್ರ್, ಇವ್ರು 5 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಅಕ್ಕ ನೀ ಅವ್ರ ಹತ್ರ ಅಂತ ಹೇಳಿದ್ರು, ಅವ್ರು ನನಗೆ ಹೊಡಿಲಿಕ್ಕೆ ಬರಲಿ ಅಂತ. ಅವ್ರು ಹೇಳಿ ನಾನು ಶೋಷಣೆ ಮಾಡಿದ್ದಲ್ಲ. ಏನೋ ಲೀಟರಿಗೆ ನಿಗದಿತವಾದಂತಹ ಹಣವನ್ನು ಕೊಡಬೇಕು ಅಂತ ಇದ್ದಾರೋ ಡೈರಿಯಲ್ಲಿ ಕೊಟ್ಟು ಬಿಡ್ತಾರೆ. ಅದೇ ರೀತಿ 5 ರೂಪಾಯಿ ಪ್ರೋತ್ಸಾಹಧನ ಸರ್ಕಾರದಿಂದ ಸಹಕಾರವಾಗಿ ಕೊಡು. ಓ ಎಕ್ಸ್ಟ್ರಾ ಹಾಗಾದ್ರೆ ಬಿಡಿ, ಅಲ್ಲಿಗೆ ಕೊಡ್ತೇನೆ, ಅಲ್ಲಿಗೆ. ನಾ ಹೇಳ್ಬೇಕಂತಿದ್ದೆ, ಹಣ ಸಿಕ್ಕಿದ ಸಮಾಧಾನ. ಅಲ್ಲಿಗೆ ಅಲ್ಲಿಗೆ ಸರಿಯಪ್ಪ, ಯಾಕೆ ಹೇಳು? ನಿನಗೆ ಒಂದು ಚಿಂತೆ ಆಗಿದೆ ಯಾವುದು? ಅಸ್ಪೃಶ್ಯತೆ ಮಾಡಿದಂತ ಜನರಿಗೆ ನಾನು ಹೇಗೆ ಉತ್ತರ ಕೊಡೋದು ಅಂತ. ಹೌದು. ಕಾರಣ ಹೀಗೆ, ಬೇರೆಯವರು ಕೊಟ್ಟ 100 ಲೀಟರ್ ಇರ್ಬೋದು, ಅವರು ಕೊಟ್ಟ 200 ಲೀಟರ್ ಇರ್ಬೋದು, ಇನ್ನೊಬ್ರು ಕೊಟ್ಟ 50 ಲೀಟರ್ ಇರ್ಬೋದು, ನೀನು ಕೊಟ್ಟ 40. ಅದು ಒಂದೇ ಪಾತ್ರದಲ್ಲಿ ಹಾಕಿ ಅದನ್ನೇ ಮತ್ತೆ ನಾವು ಸಮಾಜಮುಖಿಯಾಗಿ ಕೊಡುದಿಲ್ವಾ? ಆಗ ಅಸ್ಪೃಶ್ಯತೆ ದೂರ ಆಗುದಿಲ್ವಾ? ಯಾಕೆ ನಿನ್ನ ಚಿಂತೆ ದೂರ ಆಯ್ತಾ ಇಲ್ಲ ಹೇಳು? ನೀನು ಆಲೋಚನೆ ಮಾಡುದಿಲ್ಲ, ಮೇಲೆ ನೋಡೋದು, ಇನ್ನು ಚಿಂತೆ ಮಾಡಿದ್ರೆ ಆಗ್ತದ? ಏನ್ ಮಾಡೋದು, ಸಾಯುವಂತ ಹೋಗ್ತಾ ಇದ್ದೆ ಮೇಲೆ, ಅದಕ್ಕೆ ನೋಡ್ತಾ ಇದ್ದೆ. ಸಾಯುವುದರಲ್ಲಿ ಪರಿಹಾರ ಸಿಗ್ತದ? ಯಾರು ಅಸ್ಪೃಶ್ಯತೆ ಮಾಡ್ತಾರೆ, ಯಾರು ದೌರ್ಜನ್ಯ ತೋರ್ತಾರೆ, ಯಾರು ಶೋಷಣೆ ಮಾಡ್ತಾರೆ ಎದುರಿಸುವ ಶಕ್ತಿ ನಿನಗೆ ಬೇಕು. ಯಾಕೆ ಕಾರಣ? ಹಾಗೆ ಆಗದಿರಲಿ, ನಿನ್ನಲ್ಲಿ ಶಕ್ತಿ ಇಲ್ಲದೆ ಇಲ್ಲಿಗೆ ಕಾರಣ ಏನು? ನೀನು ಶಾಲೆಗೆ ಹೋಗಿದ್ಯಾ? ಹೋಗಿದ್ದೀನಿ. ಅದೇ ನಮ್ಮ ಅಜ್ಜಿ ಇದ್ಲಲ್ಲ, ಸುಬ್ಬಜ್ಜಿ. ಸುಬ್ಬಜ್ಜಿ ಹೇಳಿದಾಗ ಶಾಲೆಗೆ ಹೋದಿ? ಹೋಗಿದ್ದೆ, ಶನಿವಾರ ಮಧ್ಯಾಹ್ನ ಹೋಗಿದ್ದೆ ಶಾಲೆ. ಶನಿವಾರ ಮಧ್ಯಾಹ್ನ ಶಾಲೆಗೆ ಹೋದಿ? ಅವ್ರ ಕಿರಿಕಿರಿಯಲ್ಲೇ ಹೋದದ್ದು. ಅದಕ್ಕೆ ಏನಾಯ್ತು? ಬೀಗ ಹಾಕಿತ್ತು ಶಾಲೆಯಲ್ಲಿ, ಬೀಗ ಹಾಕಿತ್ತು. ಮತ್ತೆ ಹೋಗ್ಲಿಲ್ವಾ? ಹೋಗಿದ್ದೀನಿ, ಬಿಟ್ಟಿಲ್ಲ. ಭಾನುವಾರ ಬೆಳಿಗ್ಗೆ ಎದ್ದು ಬೇಗ ಹೋದೆ. ಮತ್ತೆ ಭಾನುವಾರ ಹೋದಿಯಾ? ಹೋಗಿದ್ದೆ, ಆವಾಗ್ಲೂ ಬೀಗ ಹಾಕಿತ್ತು. ಸೋಮವಾರ 2 ದಿವಸ ಹೋಗಿ ವಾಪಸ್ ಬಂದಿದ್ದೇನೆ. 3ನೇ ದಿವಸ ಎಂತದಕ್ಕೆ ಹೋಗುದಂತ ಹೋಗ್ಲೇ ಇಲ್ಲ. ಶನಿವಾರ ರಜೆ ಅಲ್ಲ ಮಗ, ಮಧ್ಯಾಹ್ನ ಮೇಲೆ. ಆದಿತ್ಯವಾರ ಸಹ ರಜೆ ಇಲ್ಲವ? ಎಂತ ಹೆಂಗ ಇವಳನ್ನು ಸಣ್ಣದಿರುವಾಗ ಒಂದು ಅಜ್ಜಿ ಹೇಳಿದ್ರು, ಅಜ್ಜಿ ಸುಬ್ಬಜ್ಜಿ, ಅಜ್ಜಿ ತಾಂಕಿನ ಪುಲ್ಲಿ ಆಯ್ತು. ನಾನು ಇವಳು ಎಲ್ಲ ಹಾಲಿನ ಲೆಕ್ಕ ಬರುತ್ತೆ, ಹಾಲಿನ ಲೆಕ್ಕ ಬರ್ತದೆ. ಯಾವಾಗ ನಿನಗೆ ಅಸ್ಪೃಶ್ಯತೆಯಾದಾಗ ಧೈರ್ಯದಲ್ಲಿ ಎದುರಿಸುವಂತ ಶಕ್ತಿ ನಿನ್ನ ಹತ್ರ ಇಲ್ಲಿಲ್ವಾ? ಯಾವಾಗ ಶೋಷಣೆ ಆದಾಗ ತಡೆಯುವಂತ ಶಕ್ತಿ ಬರ್ಲಿಲ್ವಾ? ಯಾರು ನಿನ್ನ ದೌರ್ಜನ್ಯ ತೋರಿಸಿದ ಅವನಿಗೆ ಯಾಕೆ ಹೀಗೆ ಮಾಡ್ತೀರಿ ಕೇಳಲಿಕ್ಕೆ ಆಗ್ಲಿಲ್ಲಲ್ಲ? ಕಾರಣ ಏನು? ವಿದ್ಯೆ ಇಲ್ಲದ ಕಾರಣ. ಯಾವಾಗ ವಿದ್ಯಾವಂತನಾಗಿ ಬೆಳಗುತ್ತಾನೋ, ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದದನ್ನೇ, ಯಾವುದನ್ನು? ಎಲ್ಲರೂ ಶಿಕ್ಷಣವನ್ನು ಕಡ್ಡಾಯವಾಗಿ ಪಡಿಬೇಕು. ಯಾವಾಗ ಎಲ್ಲರಿಗೆ ಶಿಕ್ಷಣ ಇರ್ತದೋ ಆವಾಗ ದೌರ್ಜನ್ಯವನ್ನು ತಡೆಯಲಿಕ್ಕೆ ಶಕ್ತಿ ಬರ್ತದೆ. ಮತ್ತೇನಾಗ್ತದೆ? ಶೋಷಣೆ ಎದುರಿಗೆ ನಿಲ್ಲಕ್ಕೆ ಆಗ್ತದೆ, ಹೌದಲ್ವಾ? ಅಸ್ಪೃಶ್ಯತೆಯನ್ನು ನಿರ್ಮೂಲನ ಮಾಡ್ಲಿಕ್ಕೆ ಶಕ್ತಿ ಬರ್ತದೆ. ಇದು ಏನೂ ಇಲ್ಲದೆ ವಿದ್ಯೆ ಕಲಿಯದೆ ಅವರು ನನ್ನನ್ನು ಶೋಷಣೆ ಮಾಡಿ ನಾನು ಸಾಯ್ತೇನೆ, ಸತ್ತರೆ ಆಗ್ತದೇನ? ಇದೆಲ್ಲ ಸತ್ತರೆ ಆಗ್ತದೆ ಅಂತ ಹೇಳುವುದಲ್ಲ, ಸುಮ್ಮನೆ. ಹಾಗಿದ್ರೆ ಏನು? ಎಲ್ಲವನ್ನು ಎದುರಿಸುವ ಶಕ್ತಿ ನಮ್ಗೆ ಇರಬೇಕು. ಅಂದಾತೆ ಅಕ್ಕ ಪಂಡ್ಲೆ ಸೈಪುನೇ ಲಾಭುಂಡ ಸೈಪುನೇ ಪೂರಾಣ ಮಾತಾಡ ಸೈದುವರ ಚೂರ ಮಂಡೆ ವೆಚ್ಚ ಆತುಂಡ. ಅದಕ್ಕೆ ಆಯ್ತು ಪರಿಹಾರ. ಹಸಿವಿಗೆ ಹಸಿವೆ ಅಲ್ಲಿ 5 ರೂಪಾಯಿ ಆಗಿ ಸಿಕ್ಕಿತಲ್ಲ, 40 ರೂಪಾಯಿ 40 ಲೀಟ್ರಿಗೆ ಎಷ್ಟು ಸಿಕ್ಕಿತು? 200 ರೂಪಾಯಿ. ಸಾಕಾಗುದಿಲ್ಲ ದಿನಕ್ಕೆ? ಇಲ್ಲಿ ಸಾಲ್ತದೆ, ಸಾಲಲ್ಲ. ಓ, ಹಾಗಾದ್ರೆ ನಿಮ್ಗೆ ಹಣ ಬೇಕು. ಹಣ ಇಲ್ಲದ್ರೆ ಅನ್ನಕ್ಕೆ ಕೇಂದ್ರದಿಂದ ಹೇಳು ರಾಜ್ಯವರಿಗೆ ವ್ಯವಸ್ಥಿತವಾಗಿ ನಿಮ್ಗೆ ವ್ಯವಸ್ಥೆ ಹೇಗೆ? ನೀವೇ ಕೊಡ್ತೀರಾ? ಅನ್ನ ಭಾಗ್ಯ ನಿನಗಕ್ಕ, ಒಬ್ಬರಿಗೆ 10 ಕೆಜಕ್ಕ, ಸುಖ ಸಂಸಾರ ನಿಂದಕ್ಕ, ಆನಂದವಾಗಿ ಬಾಳಕ್ಕ. ಏನು ಅಲ್ಲ, ಒಬ್ರಿಗೆ ಸುಖ ಸಂಸಾರ ನೀರು ಅಂತ. ಬಿಡಿ, ಹಾಗಾದ್ರೆ ನನಗೆ 40 kg ಸಿಗ್ತದೆ. 4 ತಲೆ ಕಾಣ್ತದೆ ಇವರಿಗೆ, ನಿಮಗೆ
4 ತಲೆ ಉಂಟಲ್ಲ ಅವರಿಗೆ ಮತ್ತು 40 kg ಅದು ಆಗೋದೇ ಇಲ್ಲ ಮಾರ್ರಿ. ಈಗ ಆಗದಿಂದ ಹೀಗೆ ಮಾತಾಡು. ಎಂತ 4 ತಲೆ ಉಂಟ ನಿನಗೆ? ಸ್ವಾಮಿ ನಮ್ಮನೇಲಿ ಇರೋದು 4 ಜನ. ಓ 4 ಜನರಿಗೆ 40 kg ಆ ಲೆಕ್ಕ. ಅವಾಗ್ಲೇ ಲೆಕ್ಕ ಮಾಡಿ ಆಯ್ತು. ಏನು ಬುದ್ಧಿವಂತಿಕೆ ನೋಡ್ರಿ. ಐಕ್ಯ ಮಾಡ್ಬಿಡ ಅಪ್ಪೆ ಬಂಡ ಅಂಚನೆ ಅದೇ ಮಾತ್ರೆಗಳ ಕೊರೋಡು ಜೋಕ್ಲಿ ಪೂರೇ ಇರಲಿಲ್ಲ ಅವು ಲೆಕ್ಕ ಮಾಡ್ತದ ಅಂಡ ಪಗನೆ ಮಾತ್ರೆಗಳು ಪಟ್ಟೋಡ ಅಂಡ ಎಂಚ ಬಂಡ 4 ಜನ ಕಾಣ 40 kg ಬರ್ಕೊಂಡು ಮಾತ್ರೆಗಳ ಬಡವು ಹೋಗ್ಕೊಂಡು ಐಕ್ಯ ಬಂದು ಮಾತೃ ಸ್ವರೂಪಿಣಿ ಅಂತ ಬಹಳ ಚಿಂತನೆಯಲ್ಲಿ ನಿನ್ನ ಆಲೋಚನೆ ಆಗ್ಲೇ ಅಮ್ಮ. ನೀನು ಹೇಳಿದ್ರೆ ಸರಿಯಾಗಿದೆ. ಆಗ್ಲಿ ಸರಿಯಲ್ಲ ಎಲ್ಲರೂ ಚೆನ್ನಾಗಿ ನಿನ್ನ ಸಮಸ್ಯೆಯ ಈ ಕಡೆ ತಿರುಗಿ ನೋಡಿ. ಯಾರ್ರಿ ನೀವೇನಮ್ಮ? ನನ್ನ ಸಮಸ್ಯೆ ತುಂಬಾ ಇದೆ. ಅಲ್ಲಿ ಹೋಗ್ತಿದ್ದೀರಲ್ಲ ನೀವು. ಸಮಸ್ಯೆಗಳು ಯಾರಲ್ಲಿ ಉಂಟು ಅಂತ ಈ ಅಣ್ಣನ ಏನೋ ಸಮಸ್ಯೆ ಇದ್ರೆ ಕೇಳಬೇಕು. ನಿನ್ನದಿದ್ದರೆ ನಾನು ಹೇಳ್ಬೇಕಲ್ಲ. ನಿನಗೆ ಸಮಸ್ಯೆ ಹೇಳಮ್ಮ. ನನ್ನ ಡಿಗ್ರಿ ಆಗಿದೆ, ಸಂತೋಷವಾಯ್ತು. ಕೆಲಸ ಇಲ್ಲ, ಅರ್ಜಿಯ ಕಡೆನ ದುಡ್ಡಿಲ್ಲ ಸ್ವಾಮಿ. ಅಮ್ಮ ಅಂತ ಕೇಳಿದ್ಯಾ? ಅಯ್ಯೋ ಅವ್ರು ಹೊಡಿತಾರೆ, ಅಪ್ಪ ಬೈತಾರೆ. ಅಮ್ಮ ಅಪ್ಪ ಬೈಯುವುದು ಎಷ್ಟು ಮತ್ತೆ ಎಂತ ಮಾಡುದು? ವಿದ್ಯೆ ಕಲಿಸುವವರಿಗೆ ನಿಮ್ಮ ಖರ್ಚು ವೆಚ್ಚಗಳನ್ನು ನೋಡಿ ಅವರಿಗೆ ಚಿಂತೆ ಆಗಿರ್ತದೆ ಅಲ್ವಾ? ಈಗ ಮತ್ತೆ ಸಹ ಕಲ್ತದ ಹೆಂಗ ಬೇರೆ ತಿಂಗಳ ಹೀರೆ ಕಾಸು ಬರಲಿ ಹೇಳಿದ್ರೆ ದಿನಕ್ಕೆ 200 ರೂಪಾಯಿ ಎಲ್ಲಿಂದ ಕೊಡೋದು ಅಲ್ವಾ? ಹಾಗಿದ್ರೆ ಅರ್ಜಿ ಸಲ್ಲಿಸಲಿಕ್ಕೂ ಹಣ ಇಲ್ಲದೆ ಪರದಾಡಬಾರದು. ಕೊರಿಯರಿಗೆ ಹಣ ಬೇಕು, ಆ ಚಿಂತೆಯನ್ನು ಮಾಡಬೇಡ. ಮತ್ತೆ ಶಿಕ್ಷಣ ಒಂದು ಉಂಟು ಅಂತ ಹೇಳಿ ಸರ್ಕಾರಿ ಶಾಲೆಗಳಲ್ಲಿ ಆಟ ಊಟ ಓಟ ಪಾಠ ಎಲ್ಲ ಉಚಿತ. ಹೆಣ್ಮಕ್ಕಳು ಹುಟ್ಟಬೇಕು, ಹೆಣ್ಣು ಮಗು ಹುಟ್ಟಿದ ಕೂಡಲೇ ಭ್ರೂಣ ಹತ್ಯೆ ತಡಿಬೇಕು ಅಂತೇಳಿ ನಮ್ಮ ಆರೋಗ್ಯ ಇಲಾಖೆಯಿಂದ ಹೇಳ್ತದೆ ಅಲ್ಲಮ್ಮ? ಹೌದು, ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆ ಆರೋಗ್ಯ ಇರಬೇಕು. ಹಾಗೆ ಭ್ರೂಣ ಹತ್ಯೆ, ಹೆಣ್ಣು ಭ್ರೂಣ ಹತ್ಯೆ ಮಾಡುವವರನ್ನು ಮುದ್ದೆ ತುಣಿಸ್ಲಿಕ್ಕೆ ಕಳಿಸ್ಬೇಕು ಅಂತ ಹೇಳ್ತಿದ್ದಾರೆ ಅಲ್ವಮ್ಮ? ಹೌದು. ಹಾಗಿದ್ರೆ ಆ ರೀತಿ ಆಗೋ ಹೆಣ್ಣು ನೀನು ಬೆಳೆದಿದ್ದಿ. ತಾಸಾರ ಮಾಡಬಾರ್ದು ಯಾರು ಸಹ. ಹೆಣ್ಣೆಮ್ಮನ್ ತಾಸಾರ ಬೆಳೆದು ತೂರಬೇಡಿ ಗಾಳಿಗೆ ಹೆಣ್ತನದ ಘನತೆಯ ಹಣ ಕೊಡುವ ಯಾರು ನೀನು? ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ. ಹೆಣ್ಣು ಅಂದ್ರೆ ಏನು ಸಾಮಾನ್ಯವೇ? ಜೀವಕ್ಕೆ ಜೀವ ಕೊಡುವವಳು ಅಲ್ವಾ? ಹಾಗಿದ್ದಾಗ ನಿನ್ನ ಮೇಲೆ ತಾಸಾರಾದ್ರೆ ಹೇಳುದಿಲ್ಲ. ನೀನು ಬೆಳಿಬೇಕು. ಬೇಟಿ ಬಚಾವ್ ಬೇಟಿ ಪಡಾವ್ ಹೇಳಿದ್ರಲ್ಲ, ಗೊತ್ತುಂಟ ನಿನಗೆ? ಹೆಣ್ಣು ಮಕ್ಕಳು ಓದಬೇಕು, ಡಿಗ್ರಿ ಅವರಿಗೆ ಉಚಿತವಾಗಿ ಕಲಿಸುವಂತದ್ದು ವ್ಯವಸ್ಥೆ ಗೊತ್ತುಂಟ ನಿನಗೆ? ಯಾಕೆ? ಹೆಣ್ಣು ಮಗು ಹುಟ್ಟಿದ ಕೂಡಲೇ ಬೆಳೆಸ್ಕೊಂಡು ಬರಬೇಕು, ಓದಿಸ್ಬೇಕು ಅಂತ ಮೇಲಿಂದಲೇ ಆದೇಶಗಳು. ಅದೇ ರೀತಿ ನುಡಿದಂತೆ ನಡೆಯುವಂತ ಸರ್ಕಾರದಲ್ಲಿ ನಿಮ್ಗೆ ಆದೇಶ. ಓದಬೇಕು ಹೆಣ್ಮಕ್ಳು. ನಿನಗೇನು ಬೇಕು ಈಗ? ಉದ್ಯೋಗ. ಸರಿಯಾಗಿ ತಿಳ್ಕೊಳ್ಳಿ. ನಾವು ಮೊಬೈಲ್ ನೋಡ್ತಿರಲ್ಲ, ಮೊಬೈಲ್ ತಿರುಗಿದ ಹಾಗೆ ಸಂವಿಧಾನ ಅಂತ ಹೊಡೆದು ಹೀಗೆ ತಿರುಗಿಸಿ ಅಲ್ಲಿ ಬರ್ತದೆ ಏನೇನು ಸಂವಿಧಾನದ ಹೇಳಲ್ಪಟ್ಟಿದೆ, ಏನೇನು ಕೊಡಬೇಕು ಅಂತೇಳಿ. ಶಿಕ್ಷಣವು ಕಡ್ಡಾಯವಾಗಿ ಕೊಡಲೇಬೇಕು. ಅನಂತರ ಸರ್ಕಾರ ನಡೆಸುವವನು ಉದ್ಯೋಗ ಕೊಡಬೇಕು. ಉದ್ಯೋಗ ಕೊಡ್ಲಿಕ್ಕೆ ಆಗಲಿಲ್ಲ ಅಂತಾದ್ರೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೊಟ್ಟು ಸ್ವಂತ ಉದ್ಯೋಗ ಮಾಡುವಂತ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಅದಕ್ಕಾಗಿ ಪಂಚಾಯತ್ಗಳಲ್ಲಿ ಕಾಲೇಜುಗಳಲ್ಲಿ ಈಗ ವ್ಯವಸ್ಥೆ ಆಗಿದೆ, ಕೌಶಲ್ಯ ವಿದ್ಯೆ ತರಬೇತಿ. ಅದು ಆಗಲಿಲ್ಲ, ನಿನಗೆ ಉದ್ಯೋಗವೇ ಬೇಕು ಅಂತಿದ್ದವರಿಗೆ ಕೆಲಸ ಸಿಗುವಲ್ಲಿವರೆಗೆ ಸುಮಾರು 2 ವರ್ಷಕ್ಕಾದರೂ ಕಡ್ಡಾಯ ಒಳಗೆ ಏನು ಕೊಡಬೇಕು? ನಿರುದ್ಯೋಗ ಭತ್ಯೆಯನ್ನು ಕೊಡಬೇಕು ಅಂತೇಳಿ ಶಾಸನವನ್ನು 75 ವರ್ಷಗಳ ಹಿಂದೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೀಗೆ ಆಗಬೇಕು. ನಿವಾಸ ಪರಿಶೀಲನೆಗಾಗಿ ಅರ್ಜಿದಾರರು 4 ಆಯ್ಕೆಗಳಲ್ಲಿ ಒಂದನ್ನು ಆರಿಸಬೇಕಾಗುತ್ತದೆ.